ರಾಜ್ಯದಲ್ಲಿ ಸಿಇಟಿ ಪರೀಕ್ಷೆ ಇಂದಿನಿಂದ ಆರಂಭಗೊಂಡಿದ್ದು ಪರೀಕ್ಷೆಗೆ ಹಾಜರಾಗುವ ಕಾಸರಗೋಡು ಜಿಲ್ಲೆಯ ವಿದ್ಯಾರ್ಥಿಗಳಿಗಾಗಿ ಜುಲೈ 30, 31, ಆಗಸ್ಟ್ 1ರಂದು ಕಾಞಂಗಾಡಿನಿಂದ ತಲಪಾಡಿಗೆ 11 ಕೆಎಸ್ಆರ್ಟಿಸಿ ಬಸ್ ಸೌಲಭ್ಯ ಏರ್ಪಡಿಸಲಾಗಿದೆ. ಮೊದಲ ದಿನವಾದ ಇಂದು ತಲಪಾಡಿ ತನಕ ಬಸ್ಸುಗಳಲ್ಲಿ ವಿದ್ಯಾರ್ಥಿಗಳು ಆಗಮಿಸಿದ್ರು. ಬೆಳಿಗ್ಗೆ 5:30ರಿಂದ ಪ್ರತಿ ನಿಮಿಷಕ್ಕೊಂದು ಬಸ್ನಂತೆ 11 ಬಸ್ಗಳು ಈ ನಿಟ್ಟಿನಲ್ಲಿ ಸಂಚಾರ ನಡೆಸಲಿವೆ. ಇವುಗಳಲ್ಲಿ 6 ಬಸ್ಗಳು ಕಾಞಂಗಾಡ್, ಮಾವುಂಗಾಲ್, ಚೆರ್ಕಳ ರೂಟ್ನಲ್ಲಿ, 5 ಬಸ್ಗಳು ಕಾಞಂಗಾಡ್, ಚಂದ್ರಗಿರಿ ರೂಟ್ನಲ್ಲಿ ಸಂಚಾರ ನಡೆಸಲಿವೆ. ಈ ಸಂದರ್ಭದಲ್ಲಿ ಕಾಸರಗೋಡು ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಹರ್ಷದ್ ವರ್ಕಾಡಿ, ಸಲೀಲ್ ಮಾಸ್ಟರ್, ರಫೀಕ್ ಮಾಸ್ಟರ್, ಸನಾ ಸಲೀಂ, ಅಪರ ಜಿಲ್ಲಾಧಿಕಾರಿ ರೂಪಾ, ವಿಠಲ್ ಮಾಸ್ಟರ್, ಪ್ರೇಮನಾಥ್ ಮಾಸ್ಟರ್ ಮೊದಲಾದವರು ಪರೀಕ್ಷಾರ್ಥಿಗಳಿಗೆ ತಲಪಾಡಿಯಲ್ಲಿ ಸಹಕಾರಿಯಾಗಿದ್ದರು.